ಕೆಲವೊಂದು ವ್ಯಕ್ತಿಗಳು ಅದೆಷ್ಟೇ ಸೇವೆ ಮಾಡಿದ್ರು ಎಲೆಮರೆಯ ಕಾಯಿಯಂತೆ ಬೆಳಕಿಗೆ ಬರೋದು ತೀರಾ ವಿರಳ. ಅಂತಹ ವ್ಯಕ್ತಿಗಳ ಸಾಲಿನಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಚಂದ್ರಶೇಖರ್ ನಾಯಕ್ ಕೂಡ ಒಬ್ಬರು. ಕಳೆದ 35 ವರ್ಷಗಳಿಂದ ಐಟಿ-ಬಿಟಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನೋದು ಹೆಮ್ಮೆಯ ವಿಚಾರ. ಹೊರನಾಡು ಹೊರದೇಶ ವಿಭಾಗದಲ್ಲಿ ನೀಡಲಾಗುವ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡಿರುವ ಚಂದ್ರಶೇಖರ್ ನಾಯಕ್ ಅವರು ಮಂಗಳೂರಿನ ಮುಡಿಪು ಕುರ್ನಾಡ್ನವರು. ತಮ್ಮ ಕಾಲೇಜು ಶಿಕ್ಷಣವನ್ನ ಮಂಗಳೂರಿನಲ್ಲಿ ಪೂರೈಸಿರುವ ಇವರು ಬಳಿಕ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಅಲ್ಲೇ ತಮ್ಮ ಉದ್ಯಮವನ್ನು ಆರಂಭಿಸಿದ್ದಾರೆ. ಐಟಿ-ಬಿಟಿ ಕ್ಷೇತ್ರದಲ್ಲಿ ಕಳೆದ 35 ವರ್ಷಗಳಿಂದ ತೊಡಗಿಸಿಕೊಂಡಿರುವ ಇವರು ಹುಟ್ಟೂರಿನ ಸಂಪರ್ಕ ಬಿಟ್ಟವರಲ್ಲ. 25 ವರ್ಷಗಳ ಹಿಂದೆ ತಮ್ಮದೇ ಆದ ಸ್ವಂತ ಉದ್ಯಮ ಆರಂಭಿಸಿದ ಇವರು ಕರ್ನಾಟಕದ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ದೇಶದಲ್ಲಿ ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ತಮ್ಮ ಉದ್ಯಮ ವಿಸ್ತರಿಸಿಕೊಂಡಿರುವ ಇವರು ಸುಮಾರು 1600ಕ್ಕೂ ಅಧಿಕ ಯುವಕರಿಗೆ ಉದ್ಯೋಗ ನೀಡಿದ್ದಾರೆ. ಹೆಚ್ಚಾಗಿ ರಾಜ್ಯದ ಯುವಕರನ್ನ ತಮ್ಮ ಸಂಸ್ಥೆಯಲ್ಲಿ ಸೇರಿಸಿಕೊಂಡಿದ್ದು ಬಹುತೇಕರು ಬೆಂಗಳೂರು ಹಾಗೂ ಮಂಗಳೂರು ಮೂಲದವರೇ ಆಗಿದ್ದಾರೆ. ಈ ಮೂಲಕ ಕುರ್ನಾಡ್ ಚಂದ್ರಶೇಖರ ನಾಯಕ್ ಅವರು ಮಾಡಿರುವ ಸೇವೆಯನ್ನ ಸರ್ಕಾರ ಗುರುತಿಸಿದೆ. ಈ ಬಾರಿಯ ಹೊರನಾಡು ಹೊರದೇಶ ವಿಭಾಗದಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಪ್ರಶಸ್ತಿ ಸ್ವೀಕರಿಸಿದ ಚಂದ್ರಶೇಖರ್ ಅವರು ಹೇಳಿದ್ದು ಇಷ್ಟು. ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಇದು ಲಭಿಸುತ್ತದೆ ಅಂತ ನಾನು ಎನಿಸಲಿಲ್ಲ. ಆದರೆ ಈ ಎಂಬ್ರಿಸಲ್ ಸ್ಟಾರ್ಟ್ ಮಾಡಿ ನನ್ನ ಕಂಪನಿ ಸ್ಟಾರ್ಟ್ ಮಾಡಿ ಒಂದು 20 ಇಯರ್ಸ್ ಆಯಿತು. ಹೆಚ್ಚಿನ ಎಂಪ್ಲಾಯೀಸ್ ನಮ್ಮ ಕಂಪನಿಯವರು ಕರ್ನಾಟಕದಲ್ಲೇ ಇದ್ದಾರೆ, ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ಇದ್ದಾರೆ. ಮತ್ತು ಅದರ ಮೇಲೆ ನಾವು ತುಂಬ ಹೆಲ್ತ್ ಕೇರ್ ಕಂಪನೀಸ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಪುನಃ ನಾನು US ಹೋಗಿ ಅಲ್ಲಿ ಬೇರೆ ನಾನ್ ಪ್ರಾಫಿಟ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಸೊ ಆ ಕಾರಣ ನನಗೆ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಒಂದು ಹೆಮ್ಮೆಯ ಸಂಗತಿ ಸಿಕ್ಕಿದೆ ಅಂತ. ನನಗೆ ಪ್ರಶಸ್ತಿ ಕೊಟ್ಟಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಇದೊಂದು ಬಿಗಿನಿಂಗ್. ಆ್ಯಕ್ಚುಲಿ ನನಗೆ ಈ ಪ್ರಶಸ್ತಿ ಒಂದು ಬಿಗಿನಿಂಗ್. ಅಂದರೆ ಇನ್ನೂ ಹೀಗೆ ಜನರಿಗೆ ಕೆಲಸ ಕೊಡಬೇಕು, ಒಂದು ಎಸ್ಟಾಬ್ಲಿಷ್ ಮಾಡಬೇಕು, ಆಂಟ್ರಪ್ರನರಲ್ ಜರ್ನಿ ಕಂಟಿನ್ಯೂ ಮಾಡಬೇಕಂತ ದಿಸ್ ಇಸ್ ಓನ್ಲಿ ಬಿಗಿನಿಂಗ್. ಮತ್ತು ನಾನು ಈ ಫೀಲ್ಡ್ನಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ, ಎಂಬ್ರಿಸಲ್ ಸ್ಟಾರ್ಟ್ ಮಾಡಿ. ಓವರಾಲ್ 25-30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಆದರೆ ಈ ಫೀಲ್ಡ್ ಇದು ಚಿಕ್ಕ ಫೀಲ್ಡ್, ರಿಲೇಟಿವ್ಲಿ ಇಟ್ಸ್ ಎ ಯಂಗ್ ಫೀಲ್ಡ್. ಇದೊಂದು IT ಇಸ್ ರಿಲೇಟಿವ್ಲಿ ಒಂದು 40-year-old ಫೀಲ್ಡ್. ಇನ್ನೂ ಜಾಸ್ತಿ IT-ಯಲ್ಲಿ ಕಂಟಿನ್ಯೂ ಆಗ್ತದೆ. ಈಗ ಸ್ವಲ್ಪ IT-ಯಲ್ಲಿ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಡೌನ್ ಟರ್ನ್ ಇದೆ. ಆದರೆ ಈ IT ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅನಾಲಿಟಿಕ್ಸ್ ಎಲ್ಲ ಆ ಫೀಲ್ಡ್ನಲ್ಲಿ ತುಂಬ ಅಡ್ವಾನ್ಸಸ್ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ದ ವೇ ವಿ ನೋ ದ ವರ್ಲ್ಡ್ ಈಸ್ ಬೀಯಿಂಗ್ ಚೇಂಜ್ಡ್ ಬೈ ದಿಸ್ ಫೀಲ್ಡ್, ಬೈ IT ಫೀಲ್ಡ್. ಸೊ ಆ ಕಾರಣ ಐ ಆಮ್ ವೆರಿ ಹ್ಯಾಪಿ ಈ ಫೀಲ್ಡ್ನಲ್ಲಿ ಇದ್ದೇನೆ ಅಂತ. ನಾನು ತುಂಬ ಹ್ಯಾಪಿ ಇದ್ದೇನೆ.